ಕಲ್ಲು ಉತ್ಪಾದಕರ ಮತ್ತು ಮಾರಾಟಗಾರರ ಸಂಘದ ಪುತ್ತೂರು ವಲಯದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನವೆಂಬರ್ 6ರಂದು ನಗರದ ಮಹಾವೀರ ವೆಂಚರ್ಸ್ ಸಭಾಂಗಣದಲ್ಲಿ ನಡೆಯಿತು. ಸಂಘದ ಪುತ್ತೂರು ವಲಯದ ಗೌರವಾಧ್ಯಕ್ಷ ಎನ್ಎಸ್ ಅಬ್ದುಲ್ ಕುನ್ನಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸಮಾರಂಭದ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಕೆಂಪುಕಲ್ಲು ಪಾಯ ಮಾಲಕರ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ಆಚಾರ್ಯ, ಸರಕಾರದ ನಿಯಮ ಪಾಲನೆ ಮಾಡಿ ವ್ಯವಹಾರ ಅಸಾಧ್ಯವಾಗಿದೆ. ಜಿಲ್ಲೆಯ ಶಾಸಕರೊಂದಿಗೆ ನಿಯೋಗ ತೆರಳಿ ಈ ಬಗ್ಗೆ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿ ಕಾನೂನು ಸರಳೀಕರಣಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ನಾವು ಇಲ್ಲಿ ಬಂದಿದ್ದು ಬಹಳ ದೊಡ್ಡ ಒಂದು ಸೇರಿದ ನೆನಪು ನನಗೆ. ಬಹಳ ದೊಡ್ಡ ಒಂದು ಸಭೆ ಸೇರಿದ್ದೆವು. ಗಣಿ ಅಧಿಕಾರಿಗಳು ಹೊತ್ತು ಕೇಸ್ ದಾಖಲಿಸಿದ್ರು. ಕೇಸು ಕಳ್ಳತನದ ಕೇಸು. ನಮ್ಮ ಗಾಡಿಯಲ್ಲಿ ಯಾವುದೇ ದಾಖಲೆಗಳಿಲ್ಲ ಅಂದರೆ ನೀನು ಕದ್ದು ತರ್ತಾ ಇದ್ದಿ ಅಂತೇಳಿ. ವಿಷಯ ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಮಾಡಿದ್ದದನ್ನೇ. ಯಾರು ಕೂಡ ಕಳ್ಳತನ ಮಾಡಿ ಅದರಲ್ಲಿ ಅನುಮತಿ ಇಲ್ಲದೆ ಸಾಗಾಟ ಮಾಡಿ ಅವನೇನು ಗಣಿರೆಡ್ಡಿಯ ರೀತಿ ಮಾಡಲಿಲ್ಲ. ಇಲ್ಲಿ 30, 32, 35 ರೂಪಾಯಿಗೆ ಕಲ್ಲು ಸಿಗ್ತಾ ಇದೆ ಅಂದರೆ ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿ ಎಲ್ಲ ರಾಜದರವನ್ನು ಕಟ್ಟಿ ಆ ರೇಟಿಗೆ ನಿಮಗೆ ಪುತ್ತೂರಿಗೆ ಯಾರಿಗೂ ಕಲ್ಲು ಸಪ್ಲೈ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಎಲ್ಲವೂ ಆದಾಗ ಆದರೆ ಅವನವನ ಹೊಟ್ಟೆಪಾಡಿಗೋಸ್ಕರ ಅವನಿಗೆ ಗೊತ್ತಿಲ್ಲದೆಯೋ ಸಾಗಾಟ ಮಾಡಿದ್ದಾನೆ. ಕಾನೂನು ಇಷ್ಟೊಂದು ಗಟ್ಟಿ ಇದೆ, ಇಷ್ಟೊಂದು ಬಲ ಇದೆ. ಇದು ಕಾನೂನು ಪ್ರಕಾರ ಅಪರಾಧ ಅನ್ನೋದು ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತೇ ಇರಲಿಲ್ಲ. ಈ ಜಿಲ್ಲೆಯಲ್ಲಿ ಹೊಯ್ಗೆ ಹೇಗೆ ತೆಗಿತಾ ಇದ್ದೆವು? ಹೊಯ್ಗೆ ತೆಗೆಯೋದಕ್ಕೆ ಅಲ್ಲಿ ಶುಲ್ಕ ಕೊಡಲಿಕ್ಕೇ ಇರಲಿಲ್ಲ. ಯಾವಾಗ ನೀವು ಒಂದು 15-20 ವರ್ಷದ ಹಿಂದೆ ಏನಿರಲಿಲ್ಲ. ಸಾಗಾಟ ಮಾಡಿದ ವೆಚ್ಚ ಮಾತ್ರ ಇತ್ತು. ಕಲ್ಲು ಕೂಡ ಹಾಗೇನೇ ಇತ್ತು. ಇವತ್ತಿನ ಸ್ಥಿತಿಯಲ್ಲಿವರೆಗೆ ಬಂದಿದೆ. 2 ಯೂನಿಟಿನ ಒಂದು ಹೊಯ್ಗೆ ಒಂದು ಸೈಟಿಗೆ ಬೀಳಬೇಕಿದ್ರೆ 15,000 ರೂಪಾಯಿ ಬೀಳ್ತದೆ. ನಮ್ಮ ಜಿಲ್ಲೆಯಲ್ಲೇ ಇಷ್ಟೊಂದು ಹೊಯ್ಗೆ ಇದ್ದರೂ ನಮಗೇ ಇಲ್ಲ. ಈ ನಿಟ್ಟಿನಲ್ಲಿ ಕೂಡ ನಾವು ಒಂದು ಸಂಘಟಿತವಾದಂಥ ಹೋರಾಟವನ್ನು ಕೆಂಪು ಕಲ್ಲಿನ ಬಗ್ಗೆ ಎಲ್ಲದರ ಬಗ್ಗೆ ನಾವು ಬಹಳ ಮುಖ್ಯ ಗಮನ ಹರಿಸಬೇಕಿರುವಂಥದ್ದು ಇದನ್ನು ಕೆಂಪು ಇಟ್ಟಿಗೆ ಅಂತೇಳಿ ನಾವು ಗಣಿ ಇಲಾಖೆಯಿಂದ ಪ್ರತ್ಯೇಕ ಮಾಡುವಂಥದ್ದು. ವಿಷಯ ಇದಕ್ಕೆ ಇಲ್ಲಿಯ ಶಾಸಕರು, ಇಡೀ ಜಿಲ್ಲೆಯ ಶಾಸಕರು ಸಾಧ್ಯವಾದರೆ ಮುಖ್ಯಮಂತ್ರಿಯವರ ಬಳಿಗೆ ಒಂದು ನಿಯೋಗವನ್ನು ಹೋಗುವ ಅವಶ್ಯಕತೆ ಇದೆ. ಇಲ್ಲಾಂದರೆ ಇದೇ ರೀತಿ ಆದರೆ ಬಹುಶಃ ಸಾಧ್ಯ ಆಗಲಿಕ್ಕೆ ಇಲ್ಲ. ಬಹುಶಃ ಎಲ್ಲ ನಿಯಮಗಳನ್ನು ಸರ್ಕಾರ ನೀಡುವಂಥ ನಿಯಮಗಳನ್ನು ಪಾಲನೆ ಮಾಡಿ ಇಲ್ಲಿ ಈ ಕೆಂಪು ಕಲ್ಲನ್ನು ಯಾರು ತೆಗೊಳ್ಳಿಕ್ಕೆ ಸಾಧ್ಯ ಆಗದ ದರ ಕೂಡ ಆಗಬಹುದು. ಆದರೆ ಈ ಎಲ್ಲ ಸಮಸ್ಯೆಗಳನ್ನು ನಾವು ಮುಂದೆ ನಿಂತು ಹೋರಾಟ ಮಾಡಬೇಕಿದ್ರೆ ಈ ವಲಯದಲ್ಲಿ ಸಮಿತಿ ಸದಸ್ಯರ ಬೆಂಬಲ ಬೇಕು. ಪಾಯ ಮಾಲಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ರವಿ ರೈ ಕೋಣಾಜೆ, 2019ರ ಸರ್ಕಾರದ 3A ಕಾನೂನಿನಿಂದಾಗಿ ರಾಜಧನ ಪಾವತಿಯ ನಿಯಮ ಸರಿಯಾಗಿಲ್ಲ. ಇದೊಂದು ಸಮಸ್ಯೆಯಾಗಿದೆ ಎಂದರು. ಒಂಜಿ ವಸ್ತುಡ್ದು ಜಾಸ್ತಿ ತೆರಿಗೆ ಕಟ್ಟುನ ಪರಿಸ್ಥಿತಿ ಈ ಕೆಂಪು ಕಲ್ಲಡು ಆ ಒಂದು ಬಂಡ ಒಂಜಿ ವಸ್ತು ಈತ ಮಟ್ಟದ ತೆರಿಗೆ ಬಂಡ ಆ ವ್ಯವಹಾರಕ್ಕೂ ಸರಿಯಾದ ರೀತಿಯಲ್ಲಿ ತೆರಿಗೆ ಇತ್ತಂದ್ರೆ ಸಮರ್ಪಕವಾದ ತೆರಿಗೆ ಕಟ್ಟದಂಗೆ ವ್ಯವಹಾರ ಮಲ್ಪರೆ ಸಾಧ್ಯ ಉಂಡು. ಆಂಡ ಆ ತೆರಿಗೆ ನಂಗಿತ್ತು ಒಂಜಿ ಲೋಡು ಕಲ್ಲದ ಒಂಜಿ 300 ಕಲ್ಲಿಗೂ ಸುಮಾರು ಒಂಜಿ 150 ರೂಪಾಯಿ ಪುಟ್ಟ ತೆರಿಗೆ ಕಟ್ಟದು ಪ್ರತಿ ಲೋಡುಗಳ ಪರ್ಮಿಷನ್ಗೆ ಎತ್ತದು ವ್ಯವಹಾರ ಮಲ್ಪ ನಾವು ಕಷ್ಟಕರವಾಯಿನಂಚಿನ ವ್ಯವಹಾರ ನೀಡಿದಸ್ಕರ ಕೆಲವು ಲೋಡ್ಲು ಪರ್ಮಿಟ್ ಇಜ್ಜ ಅಂದೆ ಈ ರೀತಿ ಕಲ್ಲು ಮಾತ ಪೋಯರೆ ಸಾಧ್ಯ ಅಂಡು ಅಧಿಕಾರಿ ವರ್ಧಕಲ ತೊಂದರೆ ಇಂಚಿನ ಮತ ಸಮಸ್ಯೆ ಸಾಧ್ಯತೆ ಅಂಡು 2013 ಇಡೀ ಜಿಲ್ಲೆಡು ನಾವು ಮಾತ ಒಟ್ಟು ಸೇರಿದು ಒಂಜಿ ಹೋರಾಟ ರೂಪಡು ಒಟ್ಟು ಸೇರಿನಾಗ ದಕ್ಷಿಣ ಕನ್ನಡ ಜಿಲ್ಲೆದ ಮಾತ ಕೆಂಪು ಕಲ್ಲು ಪಾಯದಕ್ಕಲು ಕುಡ್ಲಾಡು ಒಟ್ಟು ಸೇರಿದನಕ್ಕೆ ಹೋರಾಟ ಮಲ್ತ ಹೋರಾಟಗನಂಗೆ ಮುಲ್ಪದ ಗಣಿತ ಇಲಾಖೆದ ಅಧಿಕಾರಿನಕ್ಲಾದಿಪ್ಪು ಮುಲ್ತ ನಮ್ಮ ಶಾಸಕರ್ನಕ್ಲು ಸಚಿವರ್ನಕ್ಲು ಸಹಕಾರ ಕೊರೀರ್ ಹಿಡಿದಕ್ಕ ಬೆಂಗಳೂರು ಮುಟ್ಟಲ ಜಿಲ್ಲಾ ಸಮಿತಿ ಹೋದು ಕೆಲವಾತ ಕೆಲಸ ಕಾರ್ಯನ ಮಲ್ತ ಹಿಡಿದಕ್ಕ ಆಯ್ತು ಒಂಜಿ 4 ವರ್ಷೋಡು ಕೇವಲ ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆಡು ಒಂಜಿ 10-30 ಇತ್ತನಂಚಿನ ಒಂಜಿ ಪರ್ಮಿಷನ್ ಒಂಜಿ 200-300 ಮುಟ್ಟ ಪರ್ಮಿಷನ್ಗೆ ಎತ್ತದು ಮಾತೆರ್ಲ ಒಂಜಿ ಕೆಂಪು ಕಲ್ಲದ ಪಾಯ ಲೀಗಲ್ ಆದ ಮಲ್ಪರೆ ಪ್ರಯತ್ನ ಮಲ್ತದು ಎಡ್ಡೆ ರೀತಿಡು ನಮ್ಮಲ ಒಂಜಿ ಸರ್ಕಾರಕ್ಕೂ ತೆರಿಗೆ ಕಟ್ಟದು ವ್ಯವಹಾರ ಮಲ್ತೊಂದಿಲ್ಲ ಪಂಪನ ಜಾಡೆ ಮುಟ್ಟ ಎತ್ತದಿತ್ತನು ಆಂಡ ಕಾಲಕ್ರಮೇಣ ಕಾನೂನು ಬದಲಾವಣೆ ಆಂಡ್
3Aದ ಪರ್ಮಿಷನ್ ಪೋಂಡು ಐಡುದಕ್ಕ ಮಣ್ಣು ಪರೀಕ್ಷೆದ ವಿಷಯ ಬತ್ತಂದು ಐಡುದಕ್ಕ ತಹಸೀಲ್ದಾರ್ NOC ಕೊಟ್ಟು ಬಿಡ್ದು AC ನಡೆ ಪೋಂಡು ಐನ್ಲ ಪೋದು ಗನಿಯಲ ಕಡೆ ಪಾತಿರ್ದಾಗ AC ನಲ್ದು ಕೂಡ ತಹಸೀಲ್ದಾರ್ ನಡೆ ಬತ್ತಂದು ಇತ್ಯದ ಸಮಸ್ಯೆ ಆದತನ ಪಂಡ ನಮ್ಮ ದುಂಬು IOSNC ಜಾಗೆಗೆ ಒಂಜಿ ಪರ್ಮಿಷನ್ ತೆಪ್ಪುನಾಗ ಫಸ್ಟ್ಗೆ ಒಂಜಿ ಇತ್ತೆ ಸುಧಾಕರಣ ನಕ್ಲು ಪುತ್ತೂರು ವಲಯ ಸಮರ್ಪಕವಾದ 2014 ಮಲ್ಲ ಮಟ್ಟದ ಹೋರಾಟ ಮಲ್ತಂದು ದಯಪಂಡ ಈ ಪೊರ್ತುಗು ನಮ್ಮ ಪುತ್ತೂರು ವಲಯದಕ್ಲೆಲ್ಲ ಅಂಚನೆ ಸುಳ್ಯದ ಅಧ್ಯಕ್ಷರಾದಿತ್ಯರು ಮೇನಲ ನವೀನ್ ರೈಕಲ್ ಅರೆಲ್ಲ ಒಂಜಿ ಸ್ಮರಣೆ ಮಲ್ಪನ ಅಗತ್ಯತೆ ಉಂಡು ಅಕಲ ಒಟ್ಟು ಸೇರಿದು ಬೆಂಗಳೂರು ಮುಟ್ಟ ಪೋದುಲ ಅಕಲ್ ಒಂಜಿ ಮೂಜಿ ತಿಂಗೋಲು ಇತ್ತಿನ ಒಂಜಿ ಪರ್ಮಿಷನ್ ಆಜಿ ತಿಂಗೋಲು ಐತೆ ಒಟ್ಟಿಗೆ ಐಕೊಂಜಿ ತೆರಿಗೆ ಕಟ್ಟಿನ ರೀತಿ ಮಸ್ತ್ ಹೋರಾಟ ಮಲ್ತಿತ್ತೇರು ಐಕ್ ನಿಜವಾದ ಪುತ್ತೂರು ವಲಯ ನಮ್ಮ ಅಭಿನಂದನೆ ಸಲ್ಲಿಸೋಡು. ಪುತ್ತೂರು ವಲಯದ ನಿಕಟಪೂರ್ವ ಅಧ್ಯಕ್ಷ ಸುಧಾಕರ್ ಶೆಟ್ಟಿ, ಸ್ಥಾಪಕ ಅಧ್ಯಕ್ಷ ಅಮರ್ ಸೊರಕೆ, ಕೆಂಪುಕಲ್ಲು ಪಾಯ ಮಾಲಕರ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ಆಚಾರ್ಯ, ಕಾರ್ಯದರ್ಶಿ ರವಿ ರೈ ಕೋಣಾಜೆ, ಕೋಶಾಧಿಕಾರಿ ರಾಮಣ್ಣ ಮುಗೆರೋಡಿಯವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಲೋಕೇಶ್ ಸುಳ್ಯಪದವು, ಗಣೇಶ್ ನಿಡ್ಪಳ್ಳಿ, ಐತಪ್ಪ ಮಾಯ್ತಡ್ಕ, ಸಾಲಪ್ಪ ಕಲ್ಲರ್ಪೆ, ಆಲಿಕುನ್ನಿ ಎಂಪೆಕಲ್ಲು, ಇಬ್ರಾಹಿಂ, ಅನನ್ಯ ಮೈಂತನಡ್ಕ, ಪದ್ಮಯ್ಯ ಅಡ್ಕಾರ್, ಜಯಂತ್ ಬಂಟ್ವಾಳ, ಬಾಲಕೃಷ್ಣ ನಾಯಕ್ ತಿಂಗಳಾಡಿ, ಪ್ರಶಾಂತ್ ಕಲ್ಲುಗುಂಡಿ, ಮನು ತಿಂಗಳಾಡಿ, ರಂಗ ಪುರುಷರ ಕಟ್ಟೆ ಹಾಗೂ ಮೈಮೂನಾ ಕೂಡು ರಸ್ತೆಯವರಿಗೆ ಸಂಘದ ವತಿಯಿಂದ ಆರ್ಥಿಕ ಧನ ಸಹಾಯ ವಿತರಿಸಲಾಯಿತು. ಪುತ್ತೂರು ವಲಯದ ನೂತನ ಅಧ್ಯಕ್ಷರಾಗಿ ಹೇಮಚಂದ್ರ ಮೂರ, ಕಾರ್ಯದರ್ಶಿಯಾಗಿ ರಫೀಕ್ ಕೆಟಿ, ಖಜಾಂಚಿಯಾಗಿ ರವಿ ಮಂಜುನಾಥ, ಉಪಾಧ್ಯಕ್ಷರಾಗಿ ಭರತ್ ಈಶ್ವರಮಂಗಲ, ಜತೆ ಕಾರ್ಯದರ್ಶಿಯಾಗಿ ಸಾದಿಕ್ ಎ, ಸದಸ್ಯರಾಗಿ ಬಶೀರ್ ರೆಂಜಾ, ಅಜಿತ್ ಕಾರ್ಯಪದವು, ಪ್ರಶಾಂತ್ NR, ವಿನೋದ್ BR, ಯತೀಶ್ ಆಚಾರ್ ಸುಳ್ಯ, ಇಲ್ಯಾಸ್ ಸುಳ್ಯ, ಪ್ರಕಾಶ್ ಸುಳ್ಯ ಹಾಗೂ ತೀರ್ಥಪ್ರಸಾದ್ ಸುಳ್ಯರವರು ಪದಸ್ವೀಕಾರ ಮಾಡಿದರು. ಜಿಲ್ಲಾ ಸಂಘದ ಉಪಾಧ್ಯಕ್ಷ AK ಮೇರ್ಲಾ, ಪುತ್ತೂರು ವಲಯದ ನಿಕಟಪೂರ್ವ ಅಧ್ಯಕ್ಷ ಸುಧಾಕರ್ ಶೆಟ್ಟಿ, ವಿಟ್ಲ ವಲಯಾಧ್ಯಕ್ಷ ರಮೇಶ್ ವಿ, ಮುಡಿಪು ವಲಯಾಧ್ಯಕ್ಷ ವಿಶ್ವನಾಥ್ ರೈ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪುತ್ತೂರು ವಲಯದ ಸ್ಥಾಪಕಾಧ್ಯಕ್ಷ ಅಮರ್ ಸ್ವರಕೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಿದರು. ರವಿಶಂಕರ್, ಬಶೀರ್ ರೆಂಜಾ, ಅಜಿತ್ ಕಾಯರ್ಪದವು, ಸಂಶುದ್ದೀನ್, ಪ್ರಶಾಂತ್ ರೈ, ರಫೀಕ್ ಕೆಟಿ ಅತಿಥಿಗಳನ್ನು ಹೂಗುಚ್ಛ ನೀಡಿ ಸ್ವಾಗತಿಸಿದರು. ನೂತನ ಉಪಾಧ್ಯಕ್ಷ ಭರತ್ ಈಶ್ವರಮಂಗಲ ವಂದಿಸಿದರು. ಕೃತಿಕಾ ಸದಾಶಿವ ಪೂಜಾರಿ ಕಾರ್ಯಕ್ರಮ ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ಸಹಭೋಜನ ನೆರವೇರಿತು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ